ಧಾರ್ಮಿಕ ಕೇಂದ್ರ ತೆರವುಗೊಳಿಸುವ ವಿಚಾರದಲ್ಲಿ ಬಿಜೆಪಿಯ ನಡೆಯ ವಿರುದ್ಧ ಜನಜಾಗೃತಿಗಾಗಿ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರ ನೇತೃತ್ವದಲ್ಲಿ ಸೆಪ್ಟೆಂಬರ್ 25 ಸಾಯಂಕಾಲ 5:30ಕ್ಕೆ ಮೂಡಬಿದ್ರೆಯ ಅಲಂಗಾರು ಮಹಾಲಿಂಗೇಶ್ವರ ದೇವಳದಿಂದ ನಿಶ್ಚಿತ ಸರ್ಕಲ್ನವರೆಗೆ ಕಾಲ್ನಡಿಗೆ ಜಾಥಾ ನಡೆಯಲಿದೆ. ಸುಧೀರ್ ಕುಮಾರ್ ಮುರಳಿ ಅವರು ಮುಖ್ಯ ಭಾಷಣವನ್ನು ಮಾಡಲಿದ್ದಾರೆ ಎಂದು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಉಸ್ತುವಾರಿ ಮಿಥುನ್ ರೈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲು ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ಅದು ಮೋದಿ ಬಿಜೆಪಿಯ ಸಾಧನೆ ಎಂದು ಬಿಂಬಿಸಲಾಗಿತ್ತು. ಈಗ ಧಾರ್ಮಿಕ ಕೇಂದ್ರ ತೆರವು ವಿಚಾರದಲ್ಲಿ ಯಾರ ಮೇಲೆ ಹೊಣೆ ಎಂಬುದನ್ನು ಬಿಜೆಪಿ ಸ್ಪಷ್ಟನೆ ನೀಡಬೇಕು. ಒಂದು ವೇಳೆ ಕಾಂಗ್ರೆಸ್ ಅವಧಿಯಲ್ಲಿ ಇಂತಹ ಪ್ರಮಾದವಾಗಿದ್ದಲ್ಲಿ ಬಿಜೆಪಿ ಮುಖಂಡರು ಶಾಸಕರು ಯಾವ ರೀತಿಯಲ್ಲಿ ರಾಜಕೀಯ ಮಾಡ್ತಾ ಇದ್ರು ಎಂಬುದು ಜನರು ತಿಳಿಯಬೇಕು. ಹಿಂದೂ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡುವ ಬಿಜೆಪಿ ಸರ್ಕಾರ ಈಗ ಧಾರ್ಮಿಕ ಕೇಂದ್ರಗಳ ತೆರವು ವಿಚಾರದಲ್ಲಿ ಅಧಿಕಾರಿಗಳ ಮೇಲೆ ಗೂಬೆ ಕುರಿಸಿ ನುಣಚಿಕೊಳ್ಳುವಂತಹ ಯತ್ನವನ್ನ ಮಾಡ್ತಾ ಇದೆ ಎಂದು ಆರೋಪಿಸಿದರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಲ್ಲಿರೆನ್ ಸಿಕ್ವೇರಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಕುಮಾರ್ ಶೆಟ್ಟಿ, ವಕ್ತಾರ ರಾಜೇಶ್ ಕಡಲಕೆರೆ, ಮಂಗಳೂರು ಎಪಿಎಂಸಿ ಸದಸ್ಯ ಚಂದ್ರಹಾಸ ಸನಿಲ್, ಪುರಸಭೆ ಸದಸ್ಯ ಸುರೇಶ್ ಕೋಟ್ಯಾನ್, ಪುರಂದರ ದೇವಾಡಿಗ, ಎಸ್ಸಿ ಎಸ್ಟಿ ಬ್ಲಾಕ್ ಅಧ್ಯಕ್ಷ ಶಿವಾನಂದ ಪಾಂಡ್ರು ಉಪಸ್ಥಿತರಿದ್ದರು. ತಾರೀಕಿಗೆ ಶನಿವಾರ ಸಂಜೆ ಸುಮಾರು 5:30 ಗಂಟೆಗೆ ಅಲಂಗಾರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ನಿಶ್ಮಿತ ಸರ್ಕಲ್ ವರೆಗೆ ನಾವು ಬಿಜೆಪಿ ಸರ್ಕಾರದ ಧಾರ್ಮಿಕ ಕೇಂದ್ರಗಳನ್ನು ತೆರವುಗೊಳಿಸುವ ಪ್ರಕ್ರಿಯೆ ಏನು ನಡೀತಾ ಉಂಟಾ ಅದರ ವಿರುದ್ಧವಾಗಿ ನಾವು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬಹುಶಃ ಬಿಜೆಪಿ ಪಕ್ಷದವರ ನಿಲುವು, ಬಿಜೆಪಿ ಪಕ್ಷದವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷದವರ ನಿಲುವು ಬಹುಶಃ ರಾಮ ಮಂದಿರ ತಾವೆಲ್ಲರಿಗೆ ಗೊತ್ತಿರಬಹುದು. ರಾಮ ಮಂದಿರಕ್ಕೆ ಸುಪ್ರೀಂ ಕೋರ್ಟಿನ ಆದೇಶ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಇದು ನಮ್ಮ ಸಾಧನೆ ಎಂಬ ಮಾತನ್ನು ಹೇಳುತ್ತಾ, ಇದು ಸುಪ್ರೀಂ ಕೋರ್ಟ್ ಆದೇಶವಲ್ಲ, ಇದು ಮೋದಿಯವರ ಸಾಧನೆ ಎಂಬ ಸಾಧನೆಯನ್ನು ಬಿಂಬಿಸ್ತಾ ಇದ್ರು. ಅದಕ್ಕೆ ಹೊಣೆಗಾರಿಕೆಯನ್ನು ವಹಿಸಬೇಕಾ, ಜಿಲ್ಲಾಧಿಕಾರಿಗಳು ಹೊಣೆಗಾರಿಕೆಯನ್ನು ವಹಿಸಬೇಕಾ, ಮುಖ್ಯಮಂತ್ರಿಗಳು ಹೊಣೆಗಾರಿಕೆಯನ್ನು ವಹಿಸಬೇಕಾ ಎಂಬ ಸ್ಪಷ್ಟನೆ ನಮಗೆ ಬೇಕು. ಬಹುಶಃ ಬಿಜೆಪಿ ಪಕ್ಷದವರ ನಿಜವಾದ ಧಾರ್ಮಿಕ ಏನು ಎಜೆಂಡಾ ಉಂಟಾ ಅದನ್ನು ಮುಖಭಂಗ ಮಾಡಬೇಕು, ಅದನ್ನು ಬಯಲು ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ.